ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ KGF ಚಿತ್ರಕ್ಕೆ ಕೇರಳದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ನಾವು ನೋಡಿದ್ವಿ. ಹಾಗೆ ಕೇರಳದ ತ್ರಿಶೂರ್ ಹಾಗೆ ಕೊಚ್ಚಿಯಲ್ಲಿ KGF ಚಿತ್ರಕ್ಕೆ ಯಾವ ರೀತಿ ರೆಡ್ ಕಾರ್ಪೆಟ್ ಹಾಕಲಾಗಿದೆ, ಯಾವ ರೀತಿ ಚಿತ್ರಮಂದಿರಗಳು ಸೋಲ್ಡ್ ಔಟ್ ಆಗಿದೆ ಎಂದು ನಾವು ನೋಡಿದ್ವಿ. ಅದೇ ರೀತಿ ಇಂದು ಟ್ರಿವೆಂಡ್ರಮ್ನಲ್ಲಿ KGF ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ನಾವು ನೋಡೋಣ. ಇನ್ನು ನಾವು ನೇರವಾಗಿ ಟ್ರಿವೆಂಡ್ರಮ್ಗೆ ಹೋಗೋದಾದ್ರೆ, ಅಂದರೆ ತಿರುವನಂತಪುರಕ್ಕೆ ನಾವು ಹೋಗೋದಾದ್ರೆ, ಇಲ್ಲಿ KGF ಚಿತ್ರಕ್ಕೆ ರೆಡ್ ಕಾರ್ಪೆಟ್ ಅನ್ನೇ ಹಾಕಲಾಗಿದೆ. ರೆಡ್ ಕಾರ್ಪೆಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಗೋಲ್ಡನ್ ಕಾರ್ಪೆಟ್ ಅಂತೇಳಿ ಹೇಳೋಣ ನಾವು. ಇಲ್ಲಿ ತಮಿಳು ವರ್ಷನ್, ಮೊದಲು ನಾವು ತಮಿಳು ವರ್ಷನ್ ನೋಡೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಮಲಯಾಳ ವರ್ಷನ್ಗಿಂತ ತಮಿಳು ವರ್ಷನ್ ಅನ್ನ ಹೆಚ್ಚು ಪ್ರದರ್ಶನ ಮಾಡಲಾಗಿದೆ. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ ಈ ಟ್ರಿವೆಂಡ್ರಮ್ ಸಿಟಿಯಲ್ಲಿ. ಅದು ಬೆಳಗ್ಗೆ 4 ಗಂಟೆಯ ಪ್ರದರ್ಶನ ಎಷ್ಟಿದೆ ಅಂತ ನೀವು ನೋಡಿ. ಅಬ್ಬಬ್ಬಬ್ಬಬ್ಬ, 1 2 3 4 5 ಈ ಒಂದು ಚಿತ್ರಮಂದಿರದಲ್ಲೇ 5 ಪ್ರದರ್ಶನ. ಅದು ಬೆಳಗ್ಗೆ 4 ಗಂಟೆಗೆ ಆರಂಭವಾಗುತ್ತೆ. ಇನ್ನೊಂದು ನೋಡಿ JV ಸಿನಿಮಾ ಅಂತ, ಇಲ್ಲಿ ಕೂಡ ಅಷ್ಟೇ ಬೆಳಗ್ಗೆ 4 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ. ಮತ್ತೊಂದು ನಾವು ನೋಡಬೇಕು SP ಸಿನಿಮಾ ಅಂತ, ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 4 ಗಂಟೆ ಪ್ರದರ್ಶನ ಆರಂಭ. ಮತ್ತೊಂದು ಇಲ್ಲಿ ಶ್ರೀ ಕಾಲೇಶ್ವರಿ ಅಂತ ಒಂದು ಚಿತ್ರಮಂದಿರ ಇದೆ, ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 4 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ. ಇನ್ನೊಂದು ಸ್ವರಂ ಅಂತ ಒಂದು ಚಿತ್ರಮಂದಿರ ಇದೆ, ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 4 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ. ಹೀಗೆ ಬೆಳಗ್ಗೆ 4 ಗಂಟೆಗೆ ಒಟ್ಟು 8 ಪ್ರದರ್ಶನ. ಬೆಳಗ್ಗೆ 4 ಗಂಟೆಗೆ ವಿವಿಧ ಚಿತ್ರಮಂದಿರಗಳಲ್ಲಿ ಒಟ್ಟು 8 ಪ್ರದರ್ಶನದಿಂದ KGF ಅನ್ನು ಮಲಯಾಳಿಗರು ಬರಮಾಡಿಕೊಳ್ತಿದ್ದಾರೆ. ರೆಸ್ಪ್ಲೆಕ್ಸ್ SL ಸಿನಿಮಾ ಅಂತ ಹೇಳಿದ್ನಲ್ಲ, ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ 4 ಗಂಟೆ 2 ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇದಾಗಿ ಇನ್ನೊಂದು ಪ್ರದರ್ಶನ, ಇದು ಕೂಡ ಅಷ್ಟೇ ನೋಡಿ, ಆಲ್ಮೋಸ್ಟ್ ಫುಲ್. ಮುಂದಿನ ರೋ ಅಷ್ಟೇ ಖಾಲಿ ಇದೆ, 8 ಸೀಟುಗಳಷ್ಟೇ ಬಾಕಿ ಇದೆ. ಇನ್ನೊಂದು 4 ಗಂಟೆ ಪ್ರದರ್ಶನ ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ, ಕೇವಲ 4 ಸೀಟ್ ಅಷ್ಟೇ ಬಾಕಿ. ಮತ್ತೊಂದು 4 ಗಂಟೆಯ ಶೋ ಅನ್ನು ನಾವು ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಬೆರಳೆಣಿಕೆ ಸೀಟುಗಳಷ್ಟೇ ಖಾಲಿ. ಬೆಳಗ್ಗೆ 7:15 ಪ್ರದರ್ಶನ ಕೂಡ ಅಷ್ಟೇ. ನೋಡಿ ಯಾವ ಮಟ್ಟದ ಪ್ರತಿಕ್ರಿಯೆ ಈ ಟ್ರಿವೆಂಡ್ರಮ್ ಅಲ್ಲಿ ಸಿಗ್ತಿದೆ ಅಂತ ನಾವು ನೋಡೋದಾದ್ರೆ ಇದೊಂದು ಊಹಿಸಲು ಅಸಾಧ್ಯ. ಈ ಮಟ್ಟದ ಪ್ರತಿಕ್ರಿಯೆ ಯಾವ ಕನ್ನಡ ಸಿನಿಮಾ ಆಗಲಿ, ಯಾವ ಭಾಷೆ ಸಿನಿಮಾಗಾಗಲೂ ಇಲ್ಲ ಅಂತ ಅನಿಸುತ್ತೆ. ಇನ್ನು ಈ ಟ್ರಿವೆಂಡ್ರಮ್ ಅಲ್ಲಿ ಮಲಯಾಳ ವರ್ಷನ್ ನಾವು ನೋಡೋದಾದ್ರೆ, ಮಲಯಾಳ ವರ್ಷನ್ ಕೂಡ ಬೆಳಗ್ಗೆ 4 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. ರಾತ್ರಿ 11:59 ಅಂದರೆ 12 ಗಂಟೆಗೆ ಒಂದೇ ನಿಮಿಷ ಬಾಕಿ ಇರುವವರೆಗೂ ಕೂಡ ಪ್ರದರ್ಶನ ಆರಂಭವಾಗುತ್ತೆ. ಈ ಮಟ್ಟದ ಪ್ರತಿಕ್ರಿಯೆ ಟ್ರಿವೆಂಡ್ರಮ್ನಲ್ಲಿ ಕೂಡ KGF ಚಿತ್ರಕ್ಕೆ ಅದು 1 ವಾರದ ಮುನ್ನವೇ ಅಲ್ಲಿನ ಚಿತ್ರಮಂದಿರಗಳಾಗಲಿ ಚಿತ್ರ ಪ್ರೇಕ್ಷಕರಾಗಲಿ ನೀಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆ ಪ್ರದರ್ಶನ ₹140 ಟಿಕೆಟ್ನಲ್ಲಿ. ಆಲ್ಮೋಸ್ಟ್ ಹಿಂಭಾಗದ ಸೀಟ್ಗಳೆಲ್ಲ ಫುಲ್. ಅವಾಗ ಹೇಳಿದಂತೆ ಅರೆಸ್ಪ್ಲೆಕ್ಸ್ ಅಂತ ಒಂದು SL ಸಿನಿಮಾದಲ್ಲಿ ಇದು ಮಲಯಾಳ ವರ್ಷನ್ಗೆ ಕೇವಲ ಇಲ್ಲಿ 5 ಪ್ರದರ್ಶನ ನೀಡಲಾಗಿದೆ. ಬೆಳಗ್ಗೆ 7:15 ಪ್ರದರ್ಶನ ಆರಂಭವಾಗುತ್ತೆ, ಫುಲ್ ಆಗಿದೆ. 10 ಗಂಟೆ ಪ್ರದರ್ಶನ ಫುಲ್, 1:45 ಪ್ರದರ್ಶನ ಕೂಡ 30 ಸೀಟುಗಳಷ್ಟೇ, ಮುಂಭಾಗದ 30 ಸೀಟುಗಳಷ್ಟೇ ಬಾಕಿ ಇದೆ. ಸಂಜೆ 5 ಗಂಟೆಯ ಪ್ರದರ್ಶನ, ಇದು ಕೂಡ ಅಷ್ಟೇ. ರಾತ್ರಿ 8:30 ಪ್ರದರ್ಶನ, ಇದು ಕೂಡ ಅಷ್ಟೇ. ಹೀಗೆ ನಾವು ಕೇರಳದ 4 ಸಿಟಿಗಳತ್ತ ನಾವು ನೋಡಿದ್ವಿ. ಯಾವ ಸಿಟಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಯಾವ ರೀತಿ ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅಂತ ನೀವೇ ಊಹಿಸಿಕೊಳ್ಳಿ. ಅದೇನೇ ಇರಲಿ, ನಮ್ಮ ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ, ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡಲೇಬೇಕು. ಇದು ಕೇವಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ನೂ ಕೂಡ 1 ವಾರ ಇದೆ. ಈ 1 ವಾರದಲ್ಲಿ ಒಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆಡ್ ಆನ್ ಆಗಲಿದೆ, ಹಾಗೆ ಒಂದಿಷ್ಟು ಪ್ರದರ್ಶನಗಳು ಇದಕ್ಕೆ ಆಡ್ ಆನ್ ಆಗಲಿದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಕಂಪು ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶ ಪ್ರಪಂಚದಾದ್ಯಂತ ಹರಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.